ನಾನು ಹರ್ಷಿತಾ, ಕಾರ್ವಾ ಪ್ಲಸ್ ಚಾನೆಲ್ಗೆ ಸ್ವಾಗತ. ಸಂಕಷ್ಟದಲ್ಲಿರುವ ಆಟೋ ಚಾಲಕರಿಗೆ ಸರ್ಕಾರ ವಿಶೇಷ ಪ್ಯಾಕೇಜ್ ಘೋಷಿಸಲಿ. ಜಿಲ್ಲಾ ಆಟೋ ಚಾಲಕರ ಮತ್ತು ಮಾಲಕರ ಕ್ಷೇಮಾಭಿವೃದ್ಧಿ ಸಂಘ. ಕೋವಿಡ್ 2ನೇ ಅಲೆಯ ಸಂಕಷ್ಟದಿಂದಾಗಿ ದುಡಿಮೆ ಇಲ್ಲದೆ ತತ್ತರಿಸಿರುವ ಆಟೋ ಚಾಲಕರಿಗೆ ಸರ್ಕಾರದಿಂದ ವಿಶೇಷ ಪ್ಯಾಕೇಜ್ ಘೋಷಿಸುವುದರ ಜೊತೆಗೆ ಕಾರ್ಮಿಕ ವಲಯಕ್ಕೆ ಸಿಗುವ ಎಲ್ಲ ಸೌಲಭ್ಯಗಳು ಅವರಿಗೆ ಸಿಗುವಂತೆ ಮಾಡಬೇಕೆಂದು ಜಿಲ್ಲಾ ಆಟೋ ಚಾಲಕರ ಮತ್ತು ಮಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕೃಷ್ಣಾ ನಾಯ್ಕ್ ಆಸರ್ಕೇರಿ ಹಾಗೂ ಕಾರ್ಯದರ್ಶಿ ಉದಯ್ ನಾಯ್ಕ್ ಅವರು ಮುಖ್ಯಮಂತ್ರಿ ಹಾಗೂ ಕಾರ್ಮಿಕ ಸಚಿವರಿಗೆ ಒತ್ತಾಯಿಸಿದ್ದಾರೆ. ಈ ಕುರಿತು ಪತ್ರ ಬರೆದಿರುವ ಅವರು, ಕಳೆದೊಂದು ವರ್ಷಗಳಿಂದ ಆಟೋ ಚಾಲಕರು ಕೋವಿಡ್ ಸಾಂಕ್ರಾಮಿಕ ರೋಗ ಸೃಷ್ಟಿಸಿರುವ ಅಸ್ತವ್ಯಸ್ತದಿಂದಾಗಿ ಕಂಗಾಲಾಗಿದ್ದಾರೆ. ಏರುತ್ತಿರುವ ಜೀವನಾವಶ್ಯಕ ವಸ್ತುಗಳ ಬೆಲೆ, ಇಂಧನ ಬೆಲೆ, ಇನ್ಶೂರೆನ್ಸ್ ಮೊತ್ತ ಏರಿಕೆ, ಸಾರಿಗೆ ನೌಕರರ ಮುಷ್ಕರ ಮತ್ತಿತರ ಪ್ರತಿಭಟನೆಗಳಿಂದ ಆಟೋ ಚಾಲಕರು ಸರಿಯಾದ ದುಡಿಮೆ ಇಲ್ಲದೆ ಆರ್ಥಿಕ ಸಂಕಷ್ಟಕ್ಕೀಡಾಗಿದ್ದಾರೆ. ಇದೀಗ ಕೋವಿಡ್ 2ನೇ ಅಲೆಯ ಕರ್ಫ್ಯೂವಿನಿಂದ ದುಡಿಮೆ ಇಲ್ಲವಾಗಿದೆ. ಜಿಲ್ಲೆಯಲ್ಲಿ 7,000ಕ್ಕೂ ಅಧಿಕ ಆಟೋಗಳಿದ್ದು, ಚಾಲಕರು ಆಟೋ ಓಡಿಸಿದ ದುಡಿಮೆಯಿಂದಲೇ ಮಕ್ಕಳ ವಿದ್ಯಾಭ್ಯಾಸ, ಬ್ಯಾಂಕ್ ಸಾಲ ಮರುಪಾವತಿ, ಇನ್ಶೂರೆನ್ಸ್ ಪಾವತಿ, ಅಗತ್ಯ ವಸ್ತುಗಳ ಖರೀದಿ ಸೇರಿದಂತೆ ಎಲ್ಲವೂ ಮಾಡಬೇಕಿದೆ. ಆದರೆ ದುಡಿಮೆ ಇಲ್ಲದೆ ಕೆಲವರು ಸಾಲಕ್ಕೆ ಹೆದರಿ ಆತ್ಮಹತ್ಯೆ ಮಾಡಿಕೊಂಡವರು ಇದ್ದಾರೆ. ಆಟೋ ಚಾಲಕರಿಗೆ ಆಟೋ ಓಡಿಸಿದರೆ ಮಾತ್ರ ಜೀವನ ನಿರ್ವಹಣೆ ಸಾಧ್ಯ ಎನ್ನುವಂತಾಗಿದೆ. ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಬರುವ ಆಟೋ ಚಾಲಕರಿಗೆ ಮಾತ್ರ ಸರ್ಕಾರದ ನೆರವು ಸಕಾಲದಲ್ಲಿ ದೊರೆಯುತ್ತಿಲ್ಲ. ದಿನಂಪ್ರತಿ ಜನಸಾಮಾನ್ಯರ ಸೇವೆಗೆ ಹಗಲಿರುಳೆನ್ನದೆ ದುಡಿಯುತ್ತಿರುವ ಆಟೋ ಚಾಲಕರಿಗೆ ಸರ್ಕಾರ ಶೀಘ್ರ ಪರಿಹಾರದ ವಿಶೇಷ ಪ್ಯಾಕೇಜ್ ಅನ್ನು ಬಿಡುಗಡೆ ಮಾಡಬೇಕು. ಬಡ ಚಾಲಕರ ಹಿತದೃಷ್ಟಿಯಿಂದ ಬ್ಯಾಂಕ್ ಸಾಲು ತುಂಬಲು ಕಷ್ಟಪಡುತ್ತಿರುವವರಿಗೆ ಸಾಲ ಮರುಪಾವತಿ ಅವಧಿಯನ್ನು ಬಡ್ಡಿ ರಹಿತವಾಗಿ 1 ವರ್ಷ ಮುಂದೆ ಹಾಕಬೇಕು ಹಾಗೂ ಇನ್ಶೂರೆನ್ಸ್ ಪಾವತಿಯಲ್ಲಿ 50% ರಿಯಾಯಿತಿ ಘೋಷಿಸಬೇಕು. ಆಟೋ ಚಾಲಕರ ಕುಟುಂಬದವರಿಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಕಾರ್ಮಿಕ ವಲಯಕ್ಕೆ ಸಿಗುವ ಎಲ್ಲ ಸೌಲಭ್ಯಗಳು ಸಿಗುವಂತಾಗಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಮೀನು ಬುಟ್ಟಿ ಕಸಿದು ಮೀನು ರಸ್ತೆಗೆ ಚೆಲ್ಲಿದರು ನಗರಸಭೆ ಸಿಬ್ಬಂದಿಯ ದರ್ಪ. ಹಿಡಿಶಾಪ ಹಾಕಿದ ಮೀನುಗಾರ ಮಹಿಳೆಯರು. ಕಾರವಾರ. ಕರ್ಫ್ಯೂ ಅವಧಿ ಮುಗಿದ ಬಳಿಕವೂ ಮೀನು ಮಾರಾಟ ಮಾಡುತ್ತಿದ್ದ ಮಹಿಳೆಯರ ಮೀನು ಬುಟ್ಟಿ ಕಸಿದು ಮೀನನ್ನು ರಸ್ತೆಗೆ ಚೆಲ್ಲಿ ನಗರಸಭೆ ಸಿಬ್ಬಂದಿ ದರ್ಪ ತೋರಿದ್ದಾರೆ. ಹೌದು, ಇಂಥದೊಂದು ಘಟನೆ ಕಾರವಾರದಲ್ಲಿ ನಡೆದಿದೆ. ಕೋವಿಡ್ ಸೋಂಕು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ನಗರದ ಮುಖ್ಯ ಮೀನು ಮಾರುಕಟ್ಟೆ ಬಂದ್ ಮಾಡಲಾಗಿದ್ದು, ನಗರದ ಪ್ರಮುಖ ರಸ್ತೆಗಳಲ್ಲಿ ಮೀನು ಮಾರಾಟ ಮಾಡುತ್ತಿದ್ದರು. ಆದರೆ ಸೋಂಕಿತ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ 10 ಗಂಟೆವರೆಗೆ ಮಾತ್ರ ಮಾರಾಟಕ್ಕೆ ಅವಕಾಶ ನೀಡಿದ್ದರು. ಆದರೆ ಅವಧಿ ಮುಗಿದರೂ ಕೆಲ ಮೀನುಗಾರ ಮಹಿಳೆಯರು ನಗರದ ಆಯುಷ್ ಆಸ್ಪತ್ರೆ ಎದುರು ಮೀನು ಮಾರಾಟ ಮಾಡುತ್ತಿದ್ದರು. ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ನಗರಸಭೆ ಸಿಬ್ಬಂದಿಯೊಬ್ಬರ ಬಂದ್ ಮಾಡುವಂತೆ ಎಚ್ಚರಿಸುವ ಬದಲು ಮೀನುಗಾರ ಮಹಿಳೆಯರು ವ್ಯಾಪಾರಕ್ಕೆ ತಂದಿದ್ದ ಮೀನನ್ನು ರಸ್ತೆಗೆ ಎಸೆದು ದರ್ಪ ತೋರಿದ್ದಾರೆ. ಹೌದು, ಪೊಲೀಸರ ಮುಂದೆ ನಗರಸಭೆ ಸಿಬ್ಬಂದಿ ಈ ರೀತಿ ದರ್ಪ ತೋರಿದ್ದಾರೆ. ದರ್ಪ ತೋರಿದ ನಗರಸಭೆ ಸಿಬ್ಬಂದಿಯ ವಿರುದ್ಧ ಮೀನುಗಾರ ಮಹಿಳೆಯರು ಆಕ್ರೋಶ ಹೊರಹಾಕಿದ್ದಾರೆ. ನಾವು ಮೀನು ಮಾರ್ಕೆಟ್ನಲ್ಲಿ ಕುಳ್ಳಲ್ಲಾಗಿದ್ರು, ರೋಡ್ ಹತ್ರ ಕೂತದ್ದು ಹೌದು, ನಾವು ಎಲ್ಲಂತ ಹೇಳೋದಿಲ್ಲ. ಆದ್ರೆ 10 ಗಂಟೆವರೆಗೂ ನಾವು ಹೋಗ್ತಿದ್ರು. ಹೋಗ್ಬೇಕಂತ ರೆಡಿ ಮಾಡಿ ಬಕೆಟ್ ಮೇಲಿಟ್ಟಿದ್ದ ಬಕೆಟ್ ನಗರಸಭೆಯಿಂದ ಒಬ್ಬರು ಬಂದೆ ಬೆಟ್ಟದಲ್ಲೆಲ್ಲ ಹೊಡೆದು ಬಕೆಟನ್ನು ಆ ಕಡೆ ಹಾಕಿದ್ರು ಸರ್. ನಾವೇನು ಮಾಡೋದು? ನಮ್ಗೆ ದಿನ ಕೂಲಿ ಅಂತ ಹೇಳಿವೆ, ನಾವು ಮಾಡಲೇಬೇಕಾಗ್ತದೆ. ಮಾಡಿದ್ರೆ ನಮ್ಗೆ ಪಾಯ ಇಲ್ಲ ಆಗಿರ್ತದೆ. ಮಕ್ಳಿಗೆ ಸಾಕಬೇಕು, ನಾವು ಮಕ್ಳಿಗೆ ಹೇಗೆ ಮಾಡಬೇಕು? ದಿನ ಕೂಲಿ ದುಡಿದ್ರೆ ಮಾತ್ರ ನಮ್ಗೆ ಹಣ, ಇಲ್ದಿದ್ರೆ ಹಣ ಇಲ್ಲ. ನಮ್ಮ ದಿನ ಖರ್ಚಿಗೆ ಹೇಳಿ ಒಂದು 5 ರೂಪಾಯಿ ಬೇಕಾಗ್ತದೆ. ಯಾರು ಕೊಡ್ತಾರೆ? ನಮ್ಗೆ ಯಾರು ಕೊಡೋದಿಲ್ಲ. ನಾವು ಈ ಥರ ಮಾಡ್ಕೊಂಡೆ ವ್ಯಾಪಾರ ಮಾಡಿದ್ರೆ ಮಾತ್ರ ನಮಗೆ ತಿನ್ನಕ್ಕೆ ಸಾಧ್ಯ. ಇಲ್ಲಾಂದ್ರೆ ಉಪವಾಸ ಸತ್ತೋಗೋದೆಯ. ಕೊರೋನಾಕ್ಕಿಂತವ ಮತ್ತೆ ಬೇರೆ ಕಾಯಿಲೆ ಬಂದು ಸತ್ತೋಗ್ರು ನಾವು ಮನೇಲೇ ಇದ್ರೆ. ಮತ್ತೇನು ಹೇಳೋಕೆ? ಪೊಲೀಸರಂತೂ ಹೊಡಿಲಿಲ್ಲ ನಮಗೆ. ಪೊಲೀಸರು ಹೋಗಿ ಅಂತ ಹೇಳ್ತಾರೆ ಬಿಟ್ಟರೆ ಹೊಡೋದಿಲ್ಲ. ಅವ್ರು ಇನ್ನೂವರೆಗೂ ಹೊಡಿಲಿಲ್ಲ. ಯಾರಿಗೆ ಗೊತ್ತದೆ ಮೀನುಗಾರರ ಕಷ್ಟ ಏನಂತ ಹೇಳಿ? ಅದು ನಿಮ್ಗೆ ಒಬ್ಬಗೆ ಗೊತ್ತಿಲ್ಲ. ನಗರಸಭೆಯಲ್ಲಿ ಒಬ್ಬನೇ ಹಂಗೆ ಮಾಡೋದು. ನೀಲೇಶ್ ಅಂತ ಹೇಳಿ, ಅವನ ಅಡ್ರೆಸ್ ಗೊತ್ತಿಲ್ಲ. ನೀಲೇಶ್ ನಮ್ಮ ಮೀನುಗಾರರ ಮಹಿಳೆದ ಟಬ್ 5-6 ಕೆಜಿ ಸಟ್ಲಿದ್ದ ಆ ಕಡೆ ಬಿಸಾಡ್ದ. ಅದು ಯಾರು ತುಂಬಿಕೊಟ್ರಲ್ಲ? ಯಾರು ತುಂಬಿಕೊಡೋದಿಲ್ಲ. ಸೈರನ್ ಸದ್ದಿಗೂ ಬಂದಾಗದ ಅಂಗಡಿ, ಲಾಠಿ ಮೂಲಕ ಬಿಸಿ ಮುಟ್ಟಿಸಿದ ಪೊಲೀಸರು. ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ
ಕರೋನಾ ಕರ್ಫ್ಯೂ ಅವಧಿಯನ್ನು 10 ಗಂಟೆಗೆ ಸೀಮಿತಗೊಳಿಸಿದ್ದು, ಅವಧಿ ಮುಗಿದರೂ ಅಂಗಡಿ ಬಂದ್ ಮಾಡದ ವ್ಯಾಪಾರಿಗಳಿಗೆ, ಅನಗತ್ಯವಾಗಿ ಓಡಾಡುತ್ತಿದ್ದವರಿಗೆ ಪೊಲೀಸರು ಬಿಸಿ ಮುಟ್ಟಿಸಿರುವ ಘಟನೆ ಕಾರವಾರದಲ್ಲಿ ನಡೆದಿದೆ. ನಗರದ ಗಾಂಧಿ ಬಜಾರ್, ಸವಿತಾ ಸರ್ಕಲ್ ಸೇರಿದಂತೆ ಇನ್ನಿತರ ಭಾಗದಲ್ಲಿ ಅವಧಿ ಮುಗಿದರೂ ಕಿರಾಣಿ ಅಂಗಡಿ, ಮೀನು ಸೇರಿದಂತೆ ಇನ್ನಿತರ ವ್ಯಾಪಾರ ಮಾಡತೊಡಗಿದ್ದರು. ಪೊಲೀಸ್ ಸೈರನ್ ಸದ್ದು ಕೇಳಿದರೂ ಬಂದ್ ಮಾಡದೆ ಉಡಾಫೆ ಪ್ರದರ್ಶಿಸುತ್ತಿದ್ದ ಅಂಗಡಿಕಾರರು ಹಾಗೂ ಮೀನುಗಾರ ಮಹಿಳೆಯರಿಗೆ ಎಚ್ಚರಿಸಿದ ಪೊಲೀಸರು ಲಾಠಿ ಬೀಸಿ ಅಂಗಡಿಗಳನ್ನು ಮುಚ್ಚಿಸಿದ್ದಾರೆ. ಕರೋನಾ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ 12 ಗಂಟೆಯವರೆಗೆ ಕಿರಾಣಿ ಅಂಗಡಿಗಳಲ್ಲಿ ಮಾರಾಟಕ್ಕೆ ಅನುಮತಿ ನೀಡಿದ್ದನ್ನೇ ದುರುಪಯೋಗ ಪಡಿಸಿಕೊಂಡು ಕೆಲವರು 12 ಗಂಟೆಯವರೆಗೂ ಅಡ್ಡಾಡತೊಡಗಿದ್ದರು. ಇದರಿಂದ ಜಿಲ್ಲಾ ಉಸ್ತುವಾರಿ ಸಚಿವರು ಅಧಿಕಾರಿಗಳ ಸಲಹೆಯಂತೆ ಮತ್ತೆ 10 ಗಂಟೆಯವರೆಗೆ ಮಾತ್ರ ಮಾರಾಟಕ್ಕೆ ಅವಕಾಶ ನೀಡಲಾಗಿದೆ. ಅನಗತ್ಯವಾಗಿ ಓಡಾಡುವವರ ಮೇಲೂ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದು, ನಿಯಮ ಉಲ್ಲಂಘಿಸುವವರಿಗೆ ದಂಡ ವಿಧಿಸಿ ಜತೆಗೆ ವಾಹನಗಳನ್ನು ಸೀಸ್ ಮಾಡುತ್ತಿದ್ದಾರೆ. ಅಕ್ರಮವಾಗಿ ಸಾಗುವಾನಿ ಸಾಗಿಸುತ್ತಿದ್ದ ಕಾರು ಪಂಚರ್, ಸಾಗುವಾನಿ ತುಂಡು ವಶಕ್ಕೆ, ಆರೋಪಿಗಳು ಪರಾರಿ. ಭಟ್ಕಳ. ಅಕ್ರಮವಾಗಿ ಸಾಗುವಾನಿ ತುಂಡುಗಳನ್ನು ಸಾಗಿಸುತ್ತಿದ್ದಾಗ ಆರೋಪಿಗಳ ಕಾರು ಹಿಡಿದು ಅರಣ್ಯಾಧಿಕಾರಿಗಳಿಗೆ ಮಾಹಿತಿ ನೀಡಿದ ಘಟನೆ ಭಟ್ಕಳದಲ್ಲಿ ನಡೆದಿದೆ. ಈ ವೇಳೆ ಭಟ್ಕಳ ವಲಯದ ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ತೆರಳಿ ವಾಹನ ಸಮೇತ ಸಾಗುವಾನಿ ತುಂಡನ್ನು ವಶಕ್ಕೆ ಪಡೆದಿದ್ದಾರೆ. ಆದರೆ ಆರೋಪಿಗಳು ಪರಾರಿಯಾಗಿದ್ದಾರೆ. ಅರಣ್ಯ ಇಲಾಖೆಯ ಹೊನ್ನಾವರದ ವಿಭಾಗದ ಭಟ್ಕಳ ವಲಯದ ಸಿಬ್ಬಂದಿಗಳು ರಾತ್ರಿ ಗಸ್ತು ತಿರುಗುತ್ತಿರುವಾಗ ಉತ್ತರಕೊಪ್ಪ ರಸ್ತೆ ಹತ್ತಿರ ಅತ್ತಿಬಾರ ಎಂಬಲ್ಲಿ ಯಾರೋ ಕಳ್ಳರು ಅಕ್ರಮವಾಗಿ ಸಾಗುವಾನಿ ಮರ ಕಡಿದು ತುಂಡು ತಯಾರಿಸಿ 15,000 ರೂಪಾಯಿ ಬೆಲೆ ಬಾಳುವ ತುಂಡು ಸಾಗಿಸುತ್ತಿದ್ದರು ಎಂಬ ಬಗ್ಗೆ ಅಲ್ಲಿನ ನಿವಾಸಿಗಳು ಮಾಹಿತಿ ನೀಡಿದ್ದರು. ಆದರೆ ಕಾರು ಪಂಚರ್ ಆಗಿದ್ದ ಕಾರಣ ವಾಹನ ಅಲ್ಲಿಯೇ ಇರುವುದನ್ನು ಕಂಡ ಸ್ಥಳೀಯರು ವಾಹನವನ್ನು ಹಿಡಿದು ತಮ್ಮ ವಶದಲ್ಲಿರಿಸಿಕೊಂಡಿದ್ದು ಅರಣ್ಯಾಧಿಕಾರಿಗಳಿಗೆ ಮಾಹಿತಿ ತಲುಪಿಸಿದ್ದಾರೆ. ಗುರುವಾರದಂದು ಮುಂಜಾನೆ ಸ್ಥಳಕ್ಕೆ ತೆರಳಿ ಸ್ಕಾರ್ಪಿಯೋ ಕಾರು ಮತ್ತು ಅಕ್ರಮವಾಗಿ ವಾಹನದಲ್ಲಿ ಸಾಗಿಸುತ್ತಿದ್ದ 3 ಸಾಗುವಾನಿ ತುಂಡುಗಳನ್ನು ಅರಣ್ಯಾಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಆರೋಪಿಗಳ ಪತ್ತೆಗೆ ಕ್ರಮ ಕೈಗೊಂಡಿದ್ದಾರೆ. ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸುದರ್ಶನ್ ಆರ್ಕೆ ಹಾಗೂ ವಲಯ ಅರಣ್ಯಾಧಿಕಾರಿ ಸವಿತಾ ಆರ್ ದೇವಾಡಿಗ ಮಾರ್ಗದರ್ಶನದಲ್ಲಿ ಉಪವಲಯ ಅರಣ್ಯಾಧಿಕಾರಿ ಜಗದೀಶ್ ನಾಯ್ಕ್ ಹಾಗೂ ಮಧುಕುಮಾರ್ ನಾಯ್ಕ್, ಅರಣ್ಯ ರಕ್ಷಕ ಕಾಡಪ್ಪ, ವಾಹನ ಚಾಲಕ ಜೈದೀಪ್ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.